ಪ್ರಪಂಚದಲ್ಲಿ ಅತಿ ಹೆಚ್ಚು ಕರಿಮೆಣಸು ಬೆಳೆಯುವ ಮತ್ತು ರಫ್ತು ಮಾಡುವ ದೇಶವಾಗಿದೆ ವಿಯೆಟ್ನಾಂ. ಭಾರತವು 4ನೇ ಸ್ಥಾನದಲ್ಲಿದೆ. ಒಂದು ಕಾಲದಲ್ಲಿ ಯುರೋಪಿಯನ್ನರು ಕರಿಮೆಣಸು ಮಸಾಲೆಗಳಿಗಾಗಿ ಭಾರತಕ್ಕೆ ಜಲಧಾರೆ ಹುಡುಕಿದರಂತೆ. ಇಂದು ಭಾರತ ಕಾಳುಮೆಣಸು ರಫ್ತಿಗಿಂತ ಹೆಚ್ಚು ಆಮದು ಮಾಡಿಕೊಳ್ಳುತ್ತವೆ. ವಿಯೆಟ್ನಾಂ ಕಾರಕಾರಕ ಉತ್ತಮ ಪೈಪೇನ್ ಹೊಂದಿದ ಕೆಲವು ಬಗೆಯ ಕಾಳುಮೆಣಸು ಬೆಳೆಯುತ್ತದೆ. ಭಾರತ ಸಹಿತ ವಿಯೆಟ್ನಾಂ 100 ದೇಶಗಳಿಗೆ ಕರಿಮೆಣಸು ರಫ್ತು ಮಾಡುತ್ತದೆ. ಜಾಗತಿಕ ಕಾಳುಮೆಣಸು ಮಾರುಕಟ್ಟೆಯ 35% ವಿಯೆಟ್ನಾಂತಾಗಿದೆ. ಮತ್ತೆರಡು ರಫ್ತು ದೇಶಗಳು ಬ್ರೆಜಿಲ್, ಇಂಡೋನೇಷಿಯಾ. ಕ್ರಮವಾಗಿ ಯುಎಸ್ಎ, ಯುರೋಪ್, ಮಧ್ಯಪ್ರಾಚ್ಯ ರಾಷ್ಟ್ರಗಳು ರಫ್ತು ಮಾಡುತ್ತವೆ. ವಿಯೆಟ್ನಾಂ 2,60,000 ಟನ್, ಬ್ರೆಜಿಲ್ 1,10,000 ಟನ್, ಇಂಡೋನೇಷಿಯಾ 80,000 ಟನ್, ಭಾರತ 65,000 ಟನ್, ಚೀನಾ 38,000 ಟನ್ ಕರಿಮೆಣಸು ಬೆಳೆಯುತ್ತವೆ. ಇತರ ಪ್ರಮುಖ ಕಾಳುಮೆಣಸು ಬೆಳೆಯುವ ದೇಶಗಳೆಂದರೆ ಶ್ರೀಲಂಕಾ, ಮಲೇಷ್ಯಾ, ಥಾಯ್ಲೆಂಡ್, ಕಾಂಬೋಡಿಯಾ, ಲಾವೋಸ್. ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದೆ ನಾರಿಮಣಿಗಳ ನೆಚ್ಚಿನ ಮಳಿಗೆ ಕುಳಾಯಿಯ ಮಂಜುಶ್ರೀ ಸಿಲ್ಕ್ಸ್ ಅಂಡ್ ಸಾರೀಸ್. ಅತ್ಯುತ್ಕೃಷ್ಟ ಮತ್ತು ಅತ್ಯಾಕರ್ಷಕವಾದ ಮದುವೆ ಸೀರೆಗಳು, ಉಡುಗೊರೆಯಾಗಿ ನೀಡಲು ಅನುಪಮ ವಿನ್ಯಾಸದ ಸೀರೆಗಳು, ಲೆಹೆಂಗಾ ಮೆಟೀರಿಯಲ್ಸ್, ಕುರ್ತಿ, ಸಲ್ವಾರ್, ವೆಸ್ಟರ್ನ್ ನೈಟ್ ವೇರ್ಗಳು, ಪುರುಷರಿಗಾಗಿ ಮದುವೆ ದಿರಿಸುಗಳು, ಬ್ಲೇಸರ್, ಕ್ಯಾಶುವಲ್ ಉಡುಪುಗಳು, ಪುಟ್ಟ ಮಗುವಿನಿಂದ ದೊಡ್ಡ ಮಕ್ಕಳವರೆಗೆ ಎಲ್ಲರಿಗೂ ಬೇಕಾಗುವ ಪಾರ್ಟಿ ವೇರ್ ಕ್ಯಾಶುವಲ್ ಉಡುಪುಗಳು, ಇಮಿಟೇಷನ್ ಜ್ಯುವೆಲರಿ, ಬ್ಯಾಗ್ಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಗುಣಮಟ್ಟದಲ್ಲಿ ರಾಜಿ ಇಲ್ಲದೆ ಆಕರ್ಷಕ ದರದಲ್ಲಿ ಮಾರಾಟ. ಮಂಜುಶ್ರೀ ಸಿಲ್ಕ್ಸ್ ನ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆ ಗ್ರಾಹಕರೊಂದಿಗೆ 3,000 ಮೇಲ್ಪಟ್ಟ ಖರೀದಿಗೆ ಲಕ್ಕಿ ಕೂಪನ್. ಅದೃಷ್ಟಶಾಲಿಗಳಿಗೆ ದೊರೆಯಲಿದೆ ಕಾರ್ ಮತ್ತು ಮತ್ತಿತರ ಆಕರ್ಷಕ ಉಡುಗೊರೆಗಳು. ಭೇಟಿ ನೀಡಿ. ಸಮಗ್ರ ಕುಟುಂಬದ ಸಂಪೂರ್ಣ ವಸ್ತ್ರ ಭಂಡಾರ, ಸಂಪೂರ್ಣ ಹವಾನಿಯಂತ್ರಿತ 3 ಅಂತಸ್ತಿನ ಮಳಿಗೆ ಕುಳಾಯಿಯ ಮಂಜುಶ್ರೀ ಸಿಲ್ಕ್ಸ್ ಅಂಡ್ ಸಾರೀಸ್.